ಕರಿನ 27 ವರ್ಷಲಡಿದಿಂಚ ಬಿಜೆಪಿ ಲೋಕಸಭಾ ಸದಸ್ಯರು ಜಿಲ್ಲೆಡು ಒವ್ವೆ ಸಾಧನೆ ಮಲ್ತದಿಚ್ಚೆರ್. ನಳಿನ್ ಕುಮಾರ್ ಅರೆನ ಅಭಿವೃದ್ಧಿ ಬಗೆಟ್ ಪನಂದೆ ಮೋದಿ ಪುದರಡ್ ಓಟು ಕೇನೊಂದುಲ್ಲಿರಂದು dsouza ಬೆದ್ರಡ್ ದೂಡ್ದೇರ್. ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿಲನ ಸಂಸದೀಯ ಕಾರ್ಯಂತರ dsouza ಬೆದ್ರಡ್ ಸುದ್ದಿಕುಟಡ್ ಪಾತಿರ್ದು ಕರಿನ 27 ವರ್ಷಲಡಿದಿಂಚ ಬಿಜೆಪಿ ಸಂಸದರನ ಸಾಧನೆ ದಾಲ ಇಜ್ಜಿ ಜಿಲ್ಲೆಡ್ ಅಭಿವೃದ್ಧಿ ಆತಿನಿ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಪನಗ ಮಾತ್ರ ರಡ್ಡು ಸರ್ತಿಗೆ ಲೋಕಸಭಾ ಸದಸ್ಯರಾದಿತ್ತಿನ ನಳಿನ್ ಕುಮಾರ್ ಕಟೀಲ್ ಅರನ ಸಾಧನೆ ಬಗೆಟ್ ಪನಿಯರೆ ದಾಲಾ ತಿಕ್ಕಂದೆ ಮೋದಿ ಪುದರಡ್ ಓಟುಕೇನೊಂದುಲ್ಲೆರಂದು ದೂರಿಯರು. ಅರನ ಮಲ್ಲ ಸಾಧನೆ ಪಂಡ ಪಂಪ್ವೆಲ್ ರಾಜಮಾರ್ಗ ಮೇಲ್ಸಂಕದ ಅವ್ಯವಸ್ಥೆ ಅವಂಜಿತ್ತೆ ನಿಂಪುದ ತಾಣ ಆತಂಡ್ ವೈಯಕ್ತಿಕವಾದ ದೂರ್ದು ಮಿಥುನ್ ರೈಕ್ಲಿನ ಬಚ್ಚಾಂದ್ ಪನ್ಪನ ಬಿಜೆಪಿ ದಕ್ಲಿಗ್ ಸುರುಕು ಓಟುಗುಂತನಗ ಅಕ್ಲಿನ ಪಾಕನಾಯಕರು ಬಚ್ಚ ಆದಿತ್ಯನ ಮದತ್ ಪೋಂಡಂದು ಐವನ್ ಕೇಂದ್ಯರು. ಮಾಜಿ ಮಂತ್ರಿ ಅಭಯ ಚಂದ್ರ ಜೈನ್ ಪಕ್ಷದ ಒತ್ತುಗುರ್ಕಾರ್ಯರು ವಾಸು ಪೂಜಾರಿ ಸುರೇಶ್ ಕೋಟ್ಯಾನ್ ವ್ಯಾಲೇರಿಯನ್ ಸಿಕ್ವೆರ ಸುದ್ದಿ ಕೊಟ್ಟಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು ಕಳೆದ 2 ಬಾರಿ 10 ವರ್ಷಗಳ ಕಾಲ ಈ ಜಿಲ್ಲೆಯಿಂದ ಚುನಾಯಿತರಾಗಿದ್ದಾರೆ. ನಾವು ಏನಾದರೂ ಅವರಿಗೆ ಪ್ರಶ್ನೆ ಕೇಳಿದರೆ, ಆಯ್ತಪ್ಪ ನೀವು 10 ವರ್ಷ MP ಆಗಿದೆಯಾ, ನಾವು ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೇವೆ, ಚುನಾವಣೆಯಲ್ಲಿ ಚರ್ಚೆ ಮಾಡಬೇಕಂತ ವಿಚಾರ ಏನು ಅಭಿವೃದ್ಧಿ ಮಾಡಿದ್ದೀರಿ, ಜಿಲ್ಲೆಗೆ ಏನು ತಂದಿದ್ದೀರಿ, ಎಷ್ಟು ಯೋಜನೆಗಳನ್ನು ತಂದಿದ್ದೀರಿ, ಯಾವುದಾದ್ರೂ ಒಂದು ಹೆಜ್ಜೆ ಗುರುತು ಕೊಡಿ ಅಂತ ಕೇಳಿದರೆ, ಇವತ್ತು ನಾನು ಹೆಜ್ಜೆ ಗುರುತು ಹೇಳಲಿಕ್ಕೆ ಒಟ್ಟಿಗೆ ನಿಲ್ಲಿಲ್ಲ, ನಾನು ಮೋದಿ ಹೇಳಿದ್ದಾರೆ ಹಾಗೆ ಒಟ್ಟಿಗೆ ನಿಂತಿದ್ದೇನೆ ಅಂತ ಹೇಳಿದ್ದಾರೆ.